ಹೇಗಿದ್ದೀರಿ ಕೇಳು. ಹೇಗಿದ್ದೀರಿ? ಚಾ ಆಯ್ತಾ ಕೇಳು. ತಿಂಡಿ ಎಂತ? ತಿಂಡಿ ಎಂತ? ತಿಳ್ಕಲೆ ಅದಕ್ಕೆ ಎಷ್ಟಾಗ್ತದೆ? ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಗೃಹ ಪ್ರವೇಶಕ್ಕೆಲ್ಲ ಹೋಗಿ ಮನೆಗೆ ಈಗ ವಾಪಸ್ ಕಬಕಕ್ಕೆ ಬಂದೆ. ಈಗ ಸದ್ಯಕ್ಕೆ ತೋಟಕ್ಕೆ ಹೋಗ್ತಾ ಇದ್ದೇನೆ ಮೆಲ್ಲಗಾನು. ಉಂತ್ಲೆ ಏನ್ ದಾಟಬೆ. ಎಸ್, ಸದ್ಯಕ್ಕೆ ತೋಟಕ್ಕೆ ಹೋಗ್ತಾ ಇದ್ದೇನೆ. ಇವತ್ತು ನನ್ನ ಜೊತೆ ಹಸ್ಬೆಂಡ್ ಇಲ್ಲ. ಪೋಲಿ ನಡ್ತೊಂದು ಪೋಲೆ ವೆಲ್ಲ ನನ್ನ ಜೊತೆಗೊಂದು ಮಗು ಉಂಟು, ತೋರಿಸ್ತೇನೆ. ಸದ್ಯಕ್ಕೆ ತೋಟಕ್ಕೆ ಹೋಗ್ತಾ ಇದ್ದೇನೆ. ಇವತ್ತು ನನ್ನ ಜೊತೆಗೆ ಹಸ್ಬೆಂಡ್ ಇಲ್ಲ, ಅದರ ಬದಲು ಗಾನು ಹಾಯ್ ಮನ್ಪುಲೆ. ಇಂಚಿದಲೆ ಹಾಯ್ ಇಂಚ ನನ್ನ ಜೊತೆಗೆ ಭಾವನ ಮಗಳಿದ್ದಾಳೆ. ಸೊ ನಾವಿಬ್ಬರೀಗ ತೋಟಕ್ಕೆ ಹುಲ್ಲಿಗೆ ಹೋಗ್ತಿದ್ದೇವೆ. ಇಂಚಿ ಬೈ ಬಲೆ ಇಂಚಿ. ಮತ್ತು ಹಸ್ಬೆಂಡ್ ಒಂದು ಜಾಯಿನ್ ಆಗ್ತಾರೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಎಸ್, ನಾವಿಬ್ಬರು ಯಾಕೆ ಫಸ್ಟ್ ಬಂದದಂತ ಹೇಳಿಲ್ಲಲ್ವ ನಿಮಗೆ. ಯಾಕಂತ ಹೇಳಿದ್ರೆ ಇವತ್ತು ಹಾಯ್ ಮಡುಗಾನು. ಹಾಯ್ ಹಾಯ್ ಹೇಗಿದ್ದೀರಿ ಕೇಳು. ಹೇಗಿದ್ದೀರಿ? ಚಾ ಆಯ್ತಾ ಕೇಳು. ತಿಂಡಿ ಎಂತ? ತಿಂಡಿ ಎಂತ? ತಿನ್ನಿ ಬನ್ಸಾ? ತಿಂಡಿ ಬನ್ಸಾ? ಹಾಂ, ಟಾಟಾ ಮಾಡಿ ಎಲ್ಲರಿಗೆ. ಬಾಯ್ ಬಾಯ್. ಪ್ಲೇನ್ ಕಿಸ್ ಕೊಡು. ಆಹಾ, ಎಸ್. ಏನು ಅಂತ ಹೇಳಿದರೆ, ನಾನು ಹೇಳಿದ್ದೆ ಅಲ್ವಾ ಲಚ್ಚಿನ ಬರ್ಡೇ ಇದೆ ನೆಕ್ಸ್ಟ್ ಮಂತಲ್ಲಿ ಅಂತ. ಸೊ ಹಾಗಾಗಿ ಜ್ಯುವೆಲರಿ ಪರ್ಚೇಸಿಗೆ ಹೋಗ್ಲಿಕ್ಕೆ ಉಂಟು. ಹಾಗಾಗಿ ಬೇಗ ಬೇಗ ಹುಲ್ಲಾಗಬೇಕಲ್ವಾ. ಈಗ 4:15 ಆಯಿತು. 5 ಗಂಟೆ ಬದ 4:15 ಬಂದಿದ್ದೇವೆ. ಬೇಗ ಬೇಗ ಹುಲ್ಲಾಗಬೇಕು. ಈಗ ಆಲ್ಮೋಸ್ಟ್ ಇಷ್ಟ ಆಯಿತು ನೋಡಿ. ಇನ್ನು ಹಸ್ಬೆಂಡ್ ಬಂದು ಜಾಯಿನ್ ಆಗ್ತಾರೆ. ಅವ್ರು ಬೇಗ ಬೇಗ ಆಗಿ ಮತ್ತೆ ನಾನು ಮಾಡಿ ಹೋಗೋದು. ನೋಡಿ, ಫುಲ್ಲು ಸ್ವೆಟ್ ಆಗಿದೆ. ಯಪ್ಪ, ಬಚ್ಚಿತು ಗೈಸ್, ಬಚ್ಚಿತು. ಇನ್ನು ವ್ಲಾಗ್ ಕಂಟಿನ್ಯೂ ಆಗುತ್ತೆ. ನಾವು ಹೋಗ್ತೇವಲ್ವ, ಸೊ ಯಾವುದು ಜ್ಯುವೆಲ್ಲರ್ ತಗೊಂಡ್ವಿ ಅಂತ ನಿಮಗೆ ಹೇಳ್ತೇವೆ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಬಾಯ್. ಪ್ರತಿ ಸಲದಾಗೆ ನಾವು ಈ ಸಲ ಕೂಡ RK ಜ್ಯುವೆಲ್ಲರಿಗೆ ಹೋದ್ವಿ. ಇದು ಇರುವಂಥದ್ದು ಕೋರ್ಟ್ ರೋಡ್ನ ಹತ್ರ. ಸೊ ಕೋರ್ಟ್ ರೋಡ್ ಅಲ್ಲ, ಶ್ರೀಧರ್ ಭಟ್ ಹತ್ತಿರ ಆಗುತ್ತೆ ಸ್ವಲ್ಪ. ಸೊ ಹೋದ್ವಿ. ಮಗಳಿಗೆ ಒಂದು ಕೈಗೆ ಮತ್ತೊಂದು ಕಿವಿಗೆ ತಗೊಳ್ಳುವ ಅಂತ ಹೋದ್ವಿ. ಅವಳಿಗೆ ಕಿವಿದೆಲ್ಲ ಸೆಟ್ ಆಗೋದಿಲ್ಲ, ಓಕೆನಾ. ಹಾಗಾಗಿ ರಿಂಗ್ ಟೈಪಿನ ಕಿವಿದು ತಗೊಂಡ್ವಿ. ಇವಳು ಕೂಡ ನಮ್ಮ ಜೊತೆಗೆ ಬಂದಿದ್ಲು, ಗಾನು. ಸೊ ಅವಳು ನಾವು ಹೊರಡುವಾಗಲೇ ಬರ್ತೇನೆ ಅಂತ ಕೂಗಿದ್ಲು. ಸೊ ಹಾಗಾಗಿ ಅವಳನ್ನು ಕೂಡ ಕರ್ಕೊಂಡು ಹೋದ್ವಿ. ನನ್ನ ಮಗಳು ಸ್ವಲ್ಪ ಮಲಗಿದ್ಲು, ಹಾಗಾಗಿ ಕಿವಿದ್ದು ಹಾಕ್ಲಿಕ್ಕೆ ಆಯಿತು. ಸೊ ನೆಕ್ಸ್ಟ್ ಕಿವಿದು ಹಾಕ್ತೇವೆ ನೋಡಿ. ಇದು ಬ್ರೇಸ್ಲೈಟ್ ನನಗೆ ತುಂಬ ಇಷ್ಟ ಆಯಿತು, ವಾಚ್ ಟೈಪ್ ಇದು. ಸೊ ಅದನ್ನು ಸೆಲೆಕ್ಟ್ ಮಾಡುವ ಅಂತ ಇದ್ದೆ, ಬಟ್ ನೋಡಿ ಮತ್ತೆ ಯಾವುದು ನಾವು ಸೆಲೆಕ್ಟ್ ಮಾಡಿದ್ವಿ ಫೈನಲ್ ಆಗಿ ಅಂತ. ಸೊ ಇದು ನನಗೆ ತುಂಬ ಇಷ್ಟ ಆಗಿತ್ತು. ಬಟ್ ಇವರು ಬೇಡ ಅದಕ್ಕಿಂತ ಜಾಸ್ತಿ ತಗೊಳ್ಳುವ ಅಂತ ಅಂದರೆ, ಅದು ಸ್ವಲ್ಪ ಗ್ರಾಮ್ ಕಮ್ಮಿ ಇತ್ತು. ಸೊ ಜಾಸ್ತಿ ತಗೊಳ್ಳುವ ಅಂದರೆ, ಗಟ್ಟಿದು ತಗೊಳ್ಳುವ ಅಂತ ಹೇಳಿದ್ರು. ಸೊ ಇಲ್ಲಿ ಕಿವಿಗೆ ಬೇರೆ ಇಯರಿಂಗ್ ಹಾಕಲಿಕ್ಕೆ ನೋಡ್ತಿದ್ದಾರೆ. ಅಂದರೆ ಅದರಲ್ಲೇ ಬರುತ್ತೆ ನೋಡಿ, ರಿಂಗಲ್ಲೇ ಟೈಟ್ ಮಾಡುವಂಥದ್ದು. ಸೊ ಇದಕ್ಕೆ ಕಿವಿಯ ಅಂಡೆ ಆ ಥರ ಏನು ಬೇಕು ಅಂತ ಇಲ್ಲ. ಸೊ ಇದು ಡೈರೆಕ್ಟಾಗಿ ಕಿವಿಗೆ ಚುಚ್ಚಿ ಅದನ್ನು ಬೆಂಡ್ ಮಾಡಿ ಬಿಡ್ತಾರೆ. ಅವಳು ಲಚ್ಚಿಗೆ ಚೆನ್ನಾಗಿ ನಿದ್ದೆ ಬಂದಿತ್ತು. ಸೊ ಹಾಗಾಗಿ ಇಲ್ಲದಿದ್ರೆ ಬಿಟ್ಟಿರಲಿಲ್ಲಪ್ಪ. ಅವಳಷ್ಟು ಕಿವಿ ಎಲ್ಲ ಮುಟ್ಲಿಕ್ಕೆ ಬಿಡೋದಿಲ್ಲ. ನಮಗೆ ಜ್ಯೂಸ್ ಕೊಟ್ಟರು, ಇವಳು ಜ್ಯೂಸ್ ಕುಡಿತಿದ್ದಾಳೆ. ಸೊ ಈಗ ಕಿವಿದೆಲ್ಲ ಹಾಕ್ತಿದ್ದಾರೆ. ಸೊ ಆಯಿತು ನೋಡಿ, ಹೇಗೆ ಕಾಣಿಸ್ತಿದ್ದಾಳೆ ನಮ್ಮ ಲಚ್ಚು, ಕಮೆಂಟ್ ಮಾಡಿ. ಸೊ ಮೊದಲನೇ ಕಿವಿದು ಚೆನ್ನಾಗಿತ್ತು. ಸೊ ಇದು ಸ್ವಲ್ಪ ಬೆಟರ್ ಅನ್ನಿಸ್ತಾ ಇದೆ, ಯಾಕಂತ ಹೇಳಿದ್ರೆ ಇನ್ನು ಬೀಳಲಿಕ್ಕಿಲ್ಲಲ್ಲ. ಹಾಗಾಗಿ ಇವರಿಗೆ ಬ್ರೇಸ್ಲೈಟಲ್ಲಿ ಸಮಾಧಾನ ಇರಲಿಲ್ಲ. ಸೊ ಹಾಗಾಗಿ ಇನ್ನೊಂದು ನೋಡ್ತೇನೆ ಅಂತ ಹೇಳಿ ಗಟ್ಟಿದು ತಗೊಂಡ್ರು. ಸೊ ಅದರ ಜೊತೆಗೆ ನನಗೂ ಒಂದು ಕರಿಮಣಿ. ನನಗೆ ತುಂಬ 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 ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನಾನು ತುಂಬ ದಿನದ ಅಂದ್ಕೊಂಡಿದ್ದೆ ಇದೇ ಬೇಕು ಅಂತ. ಅವ್ರ ಹತ್ರ ಸೆಲೆಕ್ಟ್ ಮಾಡಿ ಕೂಡ ಬಂದಿದ್ದೆ. ನಾನು ಸ್ಕೀಮೆಲ್ಲ ಕಟ್ತಾ ಇದ್ದೆ, ಬಟ್ ನನಗೆ ಸ್ಕೀಮಲ್ಲಿ 3,000 ಮಾತ್ರ ಆದ್ದು, ನನಗೆ ತಗೊಳ್ಳಿಕ್ಕೆ ಆಗಲಿಲ್ಲ. ಬಟ್ ಇವ್ರು ನನಗೆ ತೆಗೆದು ಕೊಟ್ಟರು. ಮಗಳಿಗೆ ತೆಗೆಯುವ ಭರ್ಜರಿಯಲ್ಲಿ ನನಗೂ ಕೂಡ ಒಂದು ಏನು ಕರಿಮಣಿ ಬಂತು. ಖುಷಿ ಆಯಿತು ನನಗೆ. ಕರಿಮಣಿ ಮತ್ತು ಒಂದು ಇಯರಿಂಗ್ ಮತ್ತೊಂದು
ಬ್ರೇಸ್ಲೈಟ್ ಇಷ್ಟು ತಗೊಂಡ್ವಿ. ಅವರು ತುಂಬ ಪೂಜೆ ಎಲ್ಲ ಮಾಡಿ ಒಳ್ಳೆಯದಾಗಲಿ, ಇನ್ನಷ್ಟು ಚಿನ್ನವನ್ನು ತಗೊಳ್ಳಿ ಅಂತ ಹೇಳಿ ಆಶೀರ್ವಾದಿಸಿ ಕೊಟ್ಟರು. ಅದು ನನಗೆ ತುಂಬ ಇಷ್ಟ ಆಗೋದು, ಅದಕ್ಕೆ ನಾನು ಈ ಜ್ಯುವೆಲ್ಲರಿ ಶಾಪನ್ನು ಚೂಸ್ ಮಾಡೋದು. ನೆಕ್ಸ್ಟ್ ಆಯಿತು ಎಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಪಯಣ. ಸೊ ಇದುವೇ ಇವತ್ತಿನ ಒಂದು ವಿಶೇಷ. ಸೊ ನೆಕ್ಸ್ಟ್ ಕೂಡ ಹೇಳಲಿಕ್ಕಿದೆ, ಹೇಳ್ತೇನೆ ನೋಡಿ ಫೈನಲಿ ವಿಡಿಯೋದಲ್ಲಿ ನೋಡಿ. ಮನೆಗೆ ಬಂದ್ವಿ. ಮಗಳಿಗೆ ಗೋಲ್ಡ್ ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಹೋದ್ದು. ಮಗಳಿನ ತಾಯಿಗೆ ಕೂಡ ಆಯ್ತು ನೋಡಿ ಕರಿಮಣಿ. ಇದಕ್ಕೊಂದು ಸಣ್ಣ ಪೆಂಡೆಂಟ್ ಡೈಮಂಡ್. ಸೊ ನಂಗೆ ಇದು ತುಂಬಾ ಇಷ್ಟ ಆಯ್ತು. ನಾನು ಈಗಲ್ಲ, ನಾನು ಲಾಸ್ಟ್ ಟೈಮ್ ಹೋಗುವಾಗ್ಲೇ ಅವ್ರ ಹತ್ರ ಹೇಳಿದ್ದೆ ನಂಗೇನೇ ಬೇಕು ಅದನ್ನ ಇಡಿ ಅಂತ ನಾನು ಹೇಳಿದ್ದೆ. ಸೊ ಅವರು ಹಾಗೆ ಇಟ್ಟಿದ್ರು. ಸೊ ಪರ್ಚೇಸ್ ಮಾಡಿದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.